ಸ್ಟಾರ್ ನ ಪಿಕ್ಚರ್ ಅಲ್ಲತ್ತೊಂದು ಎಲ್ಲಿ ತುಳು ಆರ್ಟಿಸ್ಟ್ ನ ಪಿಕ್ಚರ್ ಅದೇ ಸೊ ನಿಕ್ಲೆಗ್ ಮಾತಾಡ್ಲ ಥ್ಯಾಂಕ್ ಯು ಅಂಚನೆ ಪ್ರೆಸ್ದಕ್ಕೆಲ್ಲ ಬೈದಾರೆ ಥ್ಯಾಂಕ್ ಯು ಇದು ಅಲ್ಪ ಬ್ಯಾಂಗ್ಳೂರು ಮತ್ತೆ ಹೌಸ್ಫುಲ್ ಪೋನುಂಡು ಮೂಲು ಸುಮಾರು ಸಿನಿಮಾ ರಿಲೀಸ್ ಉಂಡು ಒಂಜಿ ಮೇಟ್ ಸಲ್ಮಾನ್ ಖಾನ್ ಬೈದಿರು ಒಂಜಿ ಮೇಟ್ ಜಾನ್ ಅಬ್ರಾಮ್ ಬೈದಿರು ಒಂಜಿ ನಮ್ಮನೆ ಊರ್ದ ಗರುಡ ಗಮನ ಅಂತ ಬಾರಿ ಶೋಕ್ದ ಪಿಕ್ಚರ್ ಪೋನುಂಡು ಅಂಚೆ ಒಬ್ಬನ ಲೆಕ್ಕದ ಒಂಜಿ ರಡ್ಡು ಶೋ ತಿಕ್ಕಿದ್ದೀನಿ ನಂಗೆ ಸೊ ನಿಕ್ಲಿತ್ತ ಬೈದಾರೆ ಅಣ್ಣ ನಿಕ್ಲೆಡ್ದಾದ್ರೆ ನನ್ನ ಕಮ್ಮಿ ಶೋ ತಿಕ್ಕುಣ ಜಾಸ್ತಿ ಶೋ ತಿಕ್ಕುಣ ಅಂತ ನಿಕ್ಲು ಡಿಸೈಡ್ ಮಾಡ್ಕೊಡ್ದು ಯಾಕಂದ್ರೆ ನಿಕ್ಲಿಗೆ ಎಡ್ಡೆ ಆದಿತ್ತನ ನಿಕ್ಲೊಂಚೂರು ಬುಕ್ ಮೈ ಶೋ ರಿವ್ಯೂ ಪಾಡ್ಯಾರನ ಫೇಸ್ಬುಕ್ ಒಂಚೂರು ಬರೆಯಾರನ ವಾಟ್ಸಪ್ ಇರಗಲ್ಲ ಎಡ್ಡೊಂದು ಕಳಪುಡಿಯಾರನ ನಾನು ಒಂಚೂರು ಜನ ಬರುವರು ಎಡ್ಡೆ ಆದಿತ್ತನ ಮಾತ್ರ ಯಾನ್ ಇಂಚಾನಂದ್ ಕೆನ್ನಾಗ ಒಂಜಿ ಚಪ್ಪಾಳೆ ನಾನು ಕೊರ್ಲೆ ಥ್ಯಾಂಕ್ ಯು ಸೋ ಮಚ್ ಒಂದು ಬಾರಿ ಎಡ್ಡೆ ಪ್ರೊಡಕ್ಷನ್ ಹೌಸ್ ಶೈಲೇಂದ್ರ ಬಾಬು ಸರ್ ನ ಪ್ರೊಡಕ್ಷನ್ ಹೌಸ್ ನಂಬಿಕೆ ರೋಲ್ ಕೊಡ್ತೀರಿ ಸೊ ಈಗ ನಾನು ಜಸ್ಟಿಫೈ ಮಾಡಿದ್ರೆ ಏನೊಂದಿಲ್ಲ ಸೊ ನಿಕ್ಲ ಸಪೋರ್ಟ್ಗೂ ಸೊ ಗುಡ್ಲಾಡ್ ಇಂಚ ಸಪೋರ್ಟ್ ತಿಕ್ಕೊಂಡು ಕನ್ನಡ ಸಿನಿಮಾಗೆ ತಿಕ್ಕೊಂಡು ಕೆಲವರು ಫೋನಿಗೆ ಹಾಕೊಂಡು ತಿಕ್ಕೊಂಡು ಇಂಚ ಅಂದ್ರೆ ಸೊ ನಿಕ್ಲ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಪಿಕ್ಚರ್ಡ್ ಒಂಜಿ ಫ್ಯಾಮಿಲಿ ತೂಪು ನಂಚಿತಾನೆ ಒಂಜಿ ಸ್ಟೋರಿಲು ಉಂಡು ಬೊಕ್ಕ ಅಲ್ಪ ಅಲ್ಪ ಟ್ವಿಸ್ಟ್ ಆವೊಂದುಂಡು ಜನಕ್ಲೆಗ್ ದಾದಾನ ಒಂದು ಎಂಚಿನ ಆಪುಂಡು ಪಂಡ ಒಂಜಿ ಮೂಜಿ ಜಂತ ಒಂಜಿ ಬತ್ತದು ಅಲ್ಪ ಅಲ್ಪ ಟ್ವಿಸ್ಟ್ ಆವೊಂದುಂಡು ಬೊಕ್ಕ ಒಂಜಿ ಐಟ್ಲ ರೂಪೇಶ್ ನೆಟ್ ಎಡ್ಡ ಸ್ಟಾರ್ಟಿಂಗ್ ಇದ್ದು ಎಂಟು ಮುಟ್ಟಲ್ಲ ರೂಪೇಶ್ ನೆಡ್ಡ ರೋಲ್ ನಮ್ಮ ಊರ್ದ ಹುಡುಗಿ ಕನ್ನಡ ನಲ್ಲ ಹಿಟ್ ಆವಡು ಸೂಪರ್ ಫಿಲ್ಮ್ ಮಸ್ತ್ ಶೋಕ್ ಇತ್ತದು ಕತೆ ಮಸ್ತ್ ಲೈಕ್ ಆಂಡ್ ಸೂಪರ್ ಎಡ್ಡೆ ಆಯ್ತಾನೆ ಎಂಟೈರ್ ಮೂವಿ ಎಂಟೈರ್ ಮೂವಿನ ಎಂಟೈರ್ ಫ್ಯಾಮಿಲಿ ಒಂದು ದಾರ ಒಂದು ಮುಜುಗ ಜನ ತಗೋಲಿ ಆಲ್ ದ ಬೆಸ್ಟ್ ರೂಪೇಶ್ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಭಾರಿ ಶೋಕ್ ಆಗ್ತದೆ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನಮಗೆಲ್ಲರಿಗೂ ಕೂಡ. ನಮ್ಮ ಮಂಗಳೂರು ರೂಪೇಶ್ ಥ್ಯಾಂಕ್ಸ್, ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಇಂಟ್ರೋಲ್ ಅಂತೂ ಸೂಪರ್, ಯಾರು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಆ ಥರ ಒಂದು ಸಿನಿಮಾ ಮೂಡಿ ಬಂದಿದೆ. ಆಲ್ ದ ಬೆಸ್ಟ್ ರಾಕ್ ಸ್ಟಾರ್. ಸೂಪರ್ ಮೂವಿ, ಫ್ಯಾಮಿಲಿ ಸಮೇತ ನೋಡುವಂಥ ಮೂವಿ, ಬೆಸ್ಟ್ ಒಳ್ಳೆ ಮೂವಿ ಸರ್. ಎಲ್ಲ ಫ್ಯಾಮಿಲಿ ಕರ್ಕೊಂಡು ನೋಡ್ಬೋದು, ಒಳ್ಳೆ ಮೂವಿ, ಸೂಪರ್ ಇತ್ತು, ಒಳ್ಳೆ ಆಗಿದೆ, ಸೂಪರ್ ಗೋವಿಂದ ಭಾರಿ ಅಡ್ಡೆ ಆದದ್ದು ಎಂಕಲ್ನ ಪುಟ್ಟದ ಹುಡುಗಿ ರೂಪೇಶ್ ಶೆಟ್ಟಿನ ಪಿಕ್ಚರ್ ಭಾರಿ ಖುಷಿ ಆಗ್ತದೆ. ಡೈರೆಕ್ಷನ್ ಅವಡು, ಆ್ಯಕ್ಟಿಂಗ್ ಅವಡು ಸೂಪರ್ ಮಾತೆಲ್ಲ ಬರ್ತದೆ ಓಡು. ಥ್ಯಾಂಕ್ ಯು. ಮಸ್ತ್ ಎಡ್ಡೆ ಆತನ ಮೂವಿ. ಪ್ರತಿಯೊಂದು ಕ್ಯಾರೆಕ್ಟರ್ಗಳ ಎಡ್ಡೆ ಒಂದು ಕೊಡ್ತೇರಕ್ಲು ಒಕ್ಕ ಒಂದೊಂದು ಸೀನ್ ಮಿಸ್ ಆಗ್ಬೋದು, ನಮ್ಮ ಸರಿ ತಗೊಂಡು ಕೊಡು. ಪ್ರತಿಯೊಂದು ಕ್ಯಾರೆಕ್ಟರ್ಗಳ ಆ ಒಂದು ಕತೆ ಒಂದು ಆತನು, ಆ ಕತೆ ಅವಡ ಡೈರೆಕ್ಷನ್ ಅವಡು ಮಸ್ತ್ ಎಡ್ಡೆ ಆತನು, ಸೂಪರ್ ಹಿಟ್ ಅವಡು ಪಿಕ್ಚರ್. ಥ್ಯಾಂಕ್ ಯು. ನೈಸ್ ಮೂವಿ, ನೈಸ್ ಭಾರಿ ಪುರ್ಲಾದ, ತುಂಬ ಚೆನ್ನಾಗಿದೆ. ಯಾರೂ ಮಿಸ್ ಮಾಡಬೇಡಿ. ಗೋವಿಂದ ತುಂಬ ಸಬ್ಜೆಕ್ಟಲ್ಲಿ ಕೂಡ ಸಬ್ಜೆಕ್ಟಲ್ಲಿ ಹೋಗಬೇಕಾದ್ರೆ ಸ್ಟೋರಿ ಇದೆ, ಒಳ್ಳೆ ಮೆಸೇಜ್ ಇದೆ, ಜನಗಳಿಗೆ ತುಂಬ ಮೆಸೇಜ್ ಇದೆ. ಮನೆ ಮಕ್ಕಳೆಲ್ಲ ಫ್ಯಾಮಿಲಿ ಸಮೇತವಾಗಿ ದಯವಿಟ್ಟು ನೋಡಿ. ನಮ್ಮ ಊರಿನ ನಮ್ಮ ತುಳುನಾಡಿನ ಅದ್ಭುತ ಕಲಾವಿದರು ರೂಪೇಶ್ ಶೆಟ್ಟಿಯವರ ಅಭಿನಯ ಅಂತೂ ಎಲ್ಲ ಕಲಾವಿದರು ಸಖತ್ತಾಗಿ ಅಭಿನಯ ಮಾಡಿದ್ದಾರೆ. ಅದರೊಟ್ಟಿಗೆ ತುಂಬ ಕಾಮಿಡಿ ಕೂಡ ನ್ಯಾಚುರಲ್ ಕಾಮಿಡಿ ತುಂಬ ನಗಿಸ್ತೆ. ಒಂದು ಸಬ್ಜೆಕ್ಟ್ ಹೋಗಬೇಕಾದ್ರೆ ಅಲ್ಲಲ್ಲಿ ಕಾಮಿಡಿಗಳು ತುಂಬ ಚೆನ್ನಾಗಿದೆ. ಗೋವಿಂದ ಮಿಸ್ ಮಾಡಿಬಿಡಿ, ಫ್ಯಾಮಿಲಿ ಸಮೇತ ಕೂತು ನೋಡಿ. ಒಳ್ಳೆ ಮೆಸೇಜ್ ಇದೆ. ಮಕ್ಕಳು ಹೇಗಿರಬೇಕು, ತಂದೆ ತಾಯಂದಿರು ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಒಳ್ಳೆ ಮೆಸೇಜ್ ಇದೆ, ನೋಡಿ ದಯವಿಟ್ಟು. ನಮಸ್ಕಾರ.